ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುಧಾಕರ್ ಲಾಲ್ ಸುದ್ದಿಗೋಷ್ಠಿ. ಜನತಾ ಜಲಧಾರೆ ರಥಯಾತ್ರೆ ಕರ್ನಾಟಕದ 184 ಕ್ಷೇತ್ರಗಳಲ್ಲಿ ಸಂಚಾರ ಆರಂಭವಾಗಿದೆ. ಕರ್ನಾಟಕದ 94 ನದಿ ಮೂಲಗಳಿಂದ ಜಲ ಸಂಗ್ರಹಣೆಯ ಜಲಯಾತ್ರೆ ನಡೆಯುತ್ತಿದೆ. ಏಪ್ರಿಲ್ 26ಕ್ಕೆ ಕೊರಟಗೆರೆ ಕ್ಷೇತ್ರಕ್ಕೆ ಜನತಾ ಜಲಧಾರೆ ರಥ ಆಗಮನ. ಏಪ್ರಿಲ್ 27ಕ್ಕೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಮುಂಭಾಗ ಕಾರ್ಯಕ್ರಮ ಆಯೋಜನೆ. ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಮತ್ತು ಮಾಜಿ ಸಿಎಂ ಆಗಮನ. ಕರುನಾಡಿನ 94 ನದಿಗಳಿಂದ ಜಲ ಸಂಗ್ರಹಣೆಯ ಜನತಾ ಜಲಧಾರೆ ರಥಯಾತ್ರೆಯು 184 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ನಡೆಸುತ್ತಿದೆ. ಕೊರಟಗೆರೆ ಕ್ಷೇತ್ರದಲ್ಲಿ ನಡೆಯುವ ಜನತಾ ಜಲಧಾರೆ ರಥಯಾತ್ರೆ ಸಮಾರಂಭ ಯಶಸ್ವಿಗೆ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ರೈತ ಬಾಂಧವರ ಸಹಕಾರ ಅಗತ್ಯವಾಗಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ಕೊರಟಗೆರೆ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರಕ್ಕೆ ಏಪ್ರಿಲ್ 26ರ ಮಂಗಳವಾರ ಜನತಾ ಜಲಧಾರೆ ರಥಯಾತ್ರೆ ಆಗಮಿಸಿ 6 ಹೋಬಳಿಯಲ್ಲಿ ಸಂಚಾರ ನಡೆಸಲಿದೆ. ಏಪ್ರಿಲ್ 27ರ ಬುಧವಾರ ಪಟ್ಟಣ ಪಂಚಾಯತ್ ಮುಂಭಾಗ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಸೇರಿದಂತೆ ತುಮಕೂರು ಜಿಲ್ಲೆಯ ಎಲ್ಲಾ ನಾಯಕರು ಆಗಮಿಸಲಿದ್ದಾರೆ. ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಆಗಮಿಸಿ ಸಮಾರಂಭ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ತುಮಕೂರು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ ಮಾತನಾಡಿ, ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಜನತಾ ಜಲಧಾರೆ ಕಾರ್ಯಕ್ರಮ ಜಾರಿಗೆ ಬರಲಿದೆ. ಜನತಾ ಜಲಧಾರೆ ಯೋಜನೆ ಮತ್ತು ಮಹತ್ವ ತಿಳಿಸುವುದೇ ರಥಯಾತ್ರೆಯ ಉದ್ದೇಶವಾಗಿದೆ. ಕಲ್ಪತರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದು ತಿಳಿಸಿದರು. ಕೊರಟಗೆರೆ ಜೆಡಿಎಸ್ ಪಕ್ಷದ ವಕ್ತಾರ ತುಂಬಾಡಿ ಲಕ್ಷ್ಮೀಶ್ ಮಾತನಾಡಿ, ಜನತಾ ಜಲಧಾರೆ ರಥಯಾತ್ರೆಯು ಕರ್ನಾಟಕದ 184 ಕ್ಷೇತ್ರಗಳಲ್ಲಿ ಸಂಚಾರ ನಡೆಸಿ ಜಲಮೂಲದ ಅರಿವು ಮೂಡಿಸುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ. ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂತಹ ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಕೊರಟಗೆರೆ ಕ್ಷೇತ್ರದ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿ ಬೇಕಾಗಿದೆ ಎಂದು ಮನವಿ ಮಾಡಿದರು. ಆದುದರಿಂದ ಈ ಒಂದು ಕಾರ್ಯಕ್ರಮ ಪಕ್ಷದಿಂದ ಏನು ಒಂದು ರಥಯಾತ್ರೆ ಅಂತ ಒಪ್ಕೊಂಡಿದ್ದಾರೆ, ಅದು ಸುಮಾರು ಕರ್ನಾಟಕ ರಾಜ್ಯದ 184 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ ಎಲ್ಲ ಜನರ ಆಶೀರ್ವಾದ, ನಮ್ಮ ಎಲ್ಲ ಪುಣ್ಯ ನದಿಯ ಜಲ ಸಂಗ್ರಹಗಳನ್ನು ಮಾಡಿಕೊಂಡು ಹೊತ್ತು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 26/4/2022ರಂದು ನಮ್ಮ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸ್ತದೆ. ನಾವು ಅದನ್ನ ಒಂದು ಅದ್ದೂರಿತನದಿಂದ, ಇದು ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಅಂತ ಅಲ್ಲ, ನೀರಿನ ಬಗ್ಗೆ ಒಂದು ವಿಶೇಷವಾದ ಒಂದು ಆಸಕ್ತಿ ಅಥವಾ ವಿಶೇಷವಾದಂಥ ಒಂದು ಏನಂತಾರೆ ಅದರ ಬೇಡಿಕೆ ಏನಿದೆ ಅದರ ಗೊತ್ತಿರೋಂಥ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ಪಕ್ಷದವರು, ಇದೇನು ಪಕ್ಷ ಅಂತ ಬರೋದಿಲ್ಲ, ಒಂದು ಪಕ್ಷದ ಬ್ಯಾನರ್ ಅಡೆ ನಡೆಯುವಂಥ ಒಂದು ಕೆಲಸ ಅನ್ನೋದೊಂದು ಬಿಟ್ಟರೆ ಇದು ಎಲ್ಲರಿಗೂ ಬೇಕಾಗಿರೋಂಥ ವಿಚಾರ. ಅದಕ್ಕಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಅದನ್ನ ಒಂದು ಅದ್ದೂರಿಯಾಗಿ ಈ ತಾಲೂಕಿಗೆ ಬರಮಾಡಿಕೊಂಡು ಆ ರಥನ ಎಲ್ಲ ಹೋಬಳಿ ಕೇಂದ್ರದಲ್ಲಿ ಅದಕ್ಕೆ ಏನು ಒಂದು ಪೂಜೆ ಸಲ್ಲಿಸ್ತಾ ಅದನ್ನ ಇಲ್ಲಿಂದ ಯಶಸ್ವಿಯಾಗಿ ಬರೆಸಿಕೊಡ್ಬೇಕು. ಅದೇ ರೀತಿ ತಾರೀಕು 27ನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು, ವಕ್ತಾರ ಟಿಸಿ ಲಕ್ಷ್ಮೀಶ್, ಕಾರ್ಯದರ್ಶಿ ಲಕ್ಷ್ಮಣ್, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸಾಕರಾಜು, ಪಟ್ಟಣ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣ್, ಮುಖಂಡರಾದ ವೀರಕ್ಯಾತಯ್ಯರಾಯ, ಫಾರೂಕ್ ಅಹಮದ್, ಗಿರೀಶ್, ಲಕ್ಷ್ಮೀಕಾಂತ್, ನಂಜಪ್ಪ, ಸಿದ್ದಪ್ಪ ಸೇರಿದಂತೆ ಇತರರು ಇದ್ದರು. ವರದಿ ಮಂಜುನಾಥ್ ಸ್ವಾಮಿ, ಎಂಎನ್. ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ನಮ್ಮ ಮುಖಂಡರು ಕೂಡ ಹೇಳಿದ್ದಾರೆ. ಏನು ಜನತಾ ಜಲಧಾರೆ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಪಕ್ಷ ಏನು ಹಮ್ಮಿಕೊಂಡಿದೆ ಇಡೀ ರಾಜ್ಯದಲ್ಲಿ, ಇದರ ಅಂಗವಾಗಿ ಏನು ನಮ್ಮ ಪಕ್ಷ
ಸುಮಾರು 15 ರಥಗಳನ್ನು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದೆ. ರಾಜ್ಯದ ಪ್ರಮುಖ ನದಿಗಳಿಂದ 94 ಸ್ಥಳಗಳಲ್ಲಿ ಜಲ ಸಂಗ್ರಹಣೆಯನ್ನು ಕೂಡ ಮಾಡಿಕೊಂಡಿದೆ. ಅದರ ವಿವರವನ್ನು ಕೂಡ ನಾವು ತಮಗೆ ಕೊಡ್ತೇವೆ. ಈಗ ಈ ಒಂದು ಕಾರ್ಯಕ್ರಮ ನಾನು ಕೂಡ ಸಕಲೇಶ್ಪುರದಲ್ಲಿ ಒಂದು ರಥ ಸಕಲೇಶ್ಪುರದಿಂದ ಪ್ರಾರಂಭ ಆಯಿತು. ಇನ್ನು ಎತ್ತಿನಹೊಳೆಯ ಮೂಲ ಸ್ಥಾನ ಇದೆ ಅಲ್ಲಿ ಜಲ ಸಂಗ್ರಹಣೆ ಮಾಡಲಿಕ್ಕೆ ನಾನು ಕೂಡ ಹೋಗಿದ್ದೆ, ಮತ್ತು ನಮ್ಮ ಮುಖಂಡರು ಕೆಲವರು ಬಂದಿದ್ದರು. ಅಲ್ಲಿಂದ ಹೊರಟಂಥ ರಥ ಬೇಲೂರಿಗೆ ಬಂದು ಮತ್ತು ಅಲ್ಲಿಂದ ಅರಸೀಕೆರೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಪಾವಗಡ, ಹಾಗೆ ಈಗ ಕೊರಟಗೆರೆಗೆ ಕೂಡ 26ನೇ ತಾರೀಕು ಬೆಳಿಗ್ಗೆ ಬರ್ತಾ ಇದೆ. 26ನೇ ತಾರೀಕು ಬೆಳಿಗ್ಗೆ ಬಂದಂಥ ಸಂದರ್ಭದಲ್ಲಿ ಪುರವಾರದಿಂದ ಪ್ರಾರಂಭ ಆಗಿ ಎಲ್ಲ ಹೋಬಳಿಗಳು 6 ಹೋಬಳಿಗಳಿಗೆ ಈ ರಥ ಸಂಚಾರ ಮಾಡ್ತದೆ. ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ರಥಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಆ ನಂತರದಲ್ಲಿ 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂರವರು ಹಾಗೂ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರಾದ ತಿಪ್ಪೇಸ್ವಾಮಿ ಅವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಕ್ಷದ ವತಿಯಿಂದ ಜನತಾ ಜಲಧಾರೆ ಅಂತೇಳಿ ನೀರಾವರಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆಯನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಯಶಸ್ವಿಯಾಗಿ ನೆರವೇರಿಸ್ತೀವಿ, ರೈತರ ಒಂದು ನೀರಿನ ಸಮಸ್ಯೆಯನ್ನು ನಾವು ನೀಗಿಸ್ತೀವಿ ಅಂತೇಳಿ ಸಂಕಲ್ಪ ತೊಟ್ಟು ನಮ್ಮ ಪಕ್ಷದ ವರಿಷ್ಠರಾದ ಮಾನ್ಯ HD ದೇವೇಗೌಡರು ಮತ್ತು ಕುಮಾರಣ್ಣರ ಒಂದು ದೂರದೃಷ್ಟಿಯಿಂದ ಈ ನಾಡಿನ ಜಲದ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ರಾಜ್ಯಾದ್ಯಂತ ಜಲಧಾರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೆ 26ನೇ ತಾರೀಕು ಆ ಯೋಜನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜನತಾ ಜಲಧಾರೆ ಅಂತ ಒಂದು ರಥನ ನಮ್ಮ ಎಲ್ಲ ತಾಲೂಕಿನ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜನಗಳಲ್ಲಿ ಈ ಒಂದು ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸಂಚರಿಸ್ತೈತೆ. ಅದೇ ರೀತಿ 27ನೇ ತಾರೀಕು ಈ ಯೋಜನೆಯ ಮಹತ್ವ ಮತ್ತು ಈ ಯೋಜನೆಗೆ ನಮ್ಮ ನಾಡಿನ ಜನತೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋ ರೀತಿ ಜನಗಳಲ್ಲಿ ಮನವಿ ಮಾಡ್ಕೊಳ್ಳಲಿಕ್ಕೆ ಕೊರಟಗೆರೆಗೆ ದಿನಾಂಕ 27ನೇ ತಾರೀಕು ಈ ತಿಂಗಳು 27ನೇ ತಾರೀಕು 11 ಗಂಟೆಗೆ ಪಟ್ಟಣ ಪಂಚಾಯತಿ ಮುಂಭಾಗ ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಿ ಅದಕ್ಕೆ ಮಾನ್ಯ ದೇವೇಗೌಡರು, ಕುಮಾರಣ್ಣರು, ಮಾನ್ಯ ಈಗ ತಾನೇ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರು, ನಮ್ಮ ಕ್ಷೇತ್ರದ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸುಧಾಕರ್ ಲಾಲ್ ಸಾಹೇಬರು ಮತ್ತು ಇನ್ನೂ ಹೆಚ್ಚಿನ ನಮ್ಮ ಜಿಲ್ಲೆಯ ನಾಯಕರು ಭಾಗವಹಿಸ್ತಾರೆ.